ಸವಾಲು ಅಂತ ಹೇಳಿದರೆ ಪದವೀಧರ ಕ್ಷೇತ್ರದ ಮತ್ತು ಶಿಕ್ಷಕ ಕ್ಷೇತ್ರದ ಒಂದು ಚುನಾವಣೆ ಕೂಡ ನಡೀಲಿಕ್ಕಿದೆ. ಈ ದೃಷ್ಟಿಯಲ್ಲಿ ಮಾನ್ಯ ಶಾಸಕರು ಇವತ್ತು ಡೆಲ್ಲಿಗೆ ಹೋಗುವ ಕಾರ್ಯಕ್ರಮ ಇದ್ದರೂ ಕೂಡ ಈ ಒಂದು ಸಭೆಯನ್ನು ಆಯೋಜನೆ ಮಾಡಬೇಕಂತ ನಮಗೆ ಸೂಚನೆ ಮಾಡಿದ ಪ್ರಕಾರ ನಾವು ಈ ಒಂದು ಸಭೆಯನ್ನು ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ನಮ್ಮೆಲ್ಲರ ಪರವಾಗಿ ಈ ಒಂದು ಸಭೆಗೆ ಆಗಮಿಸಿ ನಮಗೆ ಸಲಹೆ ಸೂಚನೆಯನ್ನು ನೀಡುವಂತಹ ನಮ್ಮೆಲ್ಲರ ನಾಯಕರು, ಮಂಗಳೂರು ವಿಧಾನಸಭಾ ಕ್ಷೇತ್ರದ ನೂತನ ಶಾಸಕರು, ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆಯ ಮಾಜಿ ಸಚಿವರಾದಂಥ ಶ್ರೀ ಯು ಟಿ ಖಾದರ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಸಭೆಯ ಅಧ್ಯಕ್ಷ ಸ್ಥಾನವನ್ನು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ ಅವರು ವಹಿಸಿಕೊಂಡಿದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಮುಡಿಪು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಪಕ್ಷದ ಮುಖಂಡರು ಆದಂಥ ಪ್ರಶಾಂತ್ ಕಾಜಾವರವರು ನಮ್ಮೊಂದಿಗಿದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತಾ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಡೆದಂಥ 8 ಚುನಾವಣೆಗಳ ಬಗ್ಗೆ 7 ಅಭ್ಯರ್ಥಿಗಳು ಸೋತಿದ್ದೇವೆ. ಇದು ಯಾಕೆ ಸೋತಿದ್ದಾರೆ, ಹೇಗೆ ಸೋತಿದ್ದಾರೆ ಅಂತ ನಮಗೆ ಹೇಳಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ಪಕ್ಷದ ನಾಯಕರುಗಳು ಇದ್ದಾರೆ. ಆದರೆ ಇದೆಲ್ಲವೂ ಫೋರ್ಜರಿ ಆಗಿದೆ ಎಂಬುದನ್ನು ನಾನು ಸ್ಪಷ್ಟವಾದಂಥ ಮಾತಿನಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಇಂಥ ಒಂದು ಹೀನ ಸರ್ಕಾರ ಈ ದೇಶದಲ್ಲಿ ಈ ಮೊದಲು ಬರಲಿಲ್ಲ, ಇನ್ನು ಮುಂದಕ್ಕೂ ಬರಲಿಕ್ಕಿಲ್ಲ. ಈ ದೇಶದ 4 ವರ್ಷದ ಆಡಳಿತದಲ್ಲಿ ಇವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಇವರು ಏನು ಮಾಡಲಿಲ್ಲ. 4 ವರ್ಷದಲ್ಲಿ 1.5 ವರ್ಷ ಫಾರಿನ್ನಲ್ಲಿ ಮಜಾ ಮಾಡಿಕೊಂಡು ಬಂದಿದ್ದಾರೆ. ಹೊರತು ಬೇರೆ ಏನು ಮಾಡಿದ್ದಾರೆ ನಮ್ಮ ದೇಶಕ್ಕೆ ಹೇಳ್ತಾರೆ. ನಾನು ಅದನ್ನು ಮಾಡಿದೆ, ನಾನು ಸರ್ಕಾರಕ್ಕೆ ಬಂದರೆ 24 ಗಂಟೆಯಲ್ಲಿ ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷವನ್ನು ಹಾಕ್ತೇವೆ ಅಂತ. ಇದೆಲ್ಲ ಬಿ ಜೆ ಅವರ ಅಕೌಂಟಿಗೆ ಹೋಗಿದೆ. ಕಾಂಗ್ರೆಸ್ನವರಿಗೆ ಬಾಕಿದ ಯಾವ ಜನರಿಗೆ ಕೂಡ ಈ ಹಣವು ಬರಲಿಲ್ಲ ಎಂಬುದು ನನ್ನ ಸ್ವಂತ ನಿರ್ದೇಶನ. ಯಾಕೆಂದರೆ ನನಗೂ ಕೂಡ 2 ಅಕೌಂಟ್ ಇದೆ, ನನ್ನ ಹೆಂಡತಿಗೆ ಮತ್ತು 2. 15 ಪೈಸೆ ಕೂಡ ಇದಕ್ಕೆ ಬರಲಿಲ್ಲ. ಬೇರೆ ಏನು ಮಾಡಿದ್ದಾರೆ? ಯುವಕರಿಗೆ ನಾವು 1 ವರ್ಷಕ್ಕೆ 2 ಲಕ್ಷ ಕೆಲಸವನ್ನು ಕೊಡ್ತೇನೆ ಅಂತ ಯಾರಿಗಾದರೂ ಕೊಟ್ಟಿದ್ದಾರಾ? ಯಾರಾದರೂ ನೀವು ಇದ್ದರೆ ಹೇಳಿ ಒಬ್ಬರು, ನಾನು ಅದಕ್ಕೆ ಒಪ್ಪಿಕೊಳ್ತೇನೆ, ನಿಮ್ಮ ಮಾತಿಗೆ ನಾನು ತಲೆ ಬಗ್ಗಿಸ್ತೇನೆ. ಯಾರಿಗೂ ಕೊಡಲಿಲ್ಲ. ಇಂಥ ಒಂದು ಹೀನವಾದಂಥ ಒಂದು ಸರ್ಕಾರ ಈ ದೇಶದಲ್ಲಿದೆ. 1, 2. ಮೂರನೇದಾಗಿ ಇಷ್ಟೇ ಲಕ್ಷ ಮನೆಗಳನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ. ಎಷ್ಟು ಲಕ್ಷ ಮನೆಯನ್ನು ಕೊಟ್ಟಿದ್ದಾರೆ? ಖಾದರ್ ಸಾಹೇಬ್ರೆ, ನಿಮ್ಮ ಸರ್ಕಾರದ ಇರುವಾಗ ನಿಮ್ಮ ರಾಜ್ಯದಲ್ಲಿ ಎಷ್ಟು ಸರ್ಕಾರಕ್ಕೆ ಮನೆ ಬಂದಿದೆ ಎಂಬುದನ್ನು ನೀವು ನಮ್ಮ ಜನರಿಗೆ ಮುಂದೆ ಇಡಿ. ಇವತ್ತು ನಡೆದಂಥ ಚುನಾವಣೆಯಲ್ಲಿ ಏನು ನಾವು ಈ ರಾಜ್ಯದ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದೇವೋ ಅದನ್ನೆಲ್ಲವನ್ನು ಪೂರ್ತಿ ಮಾಡಿದಂಥ ಒಂದು ಸರ್ಕಾರ, ಏಕೈಕ ಸರ್ಕಾರ ಅದು ಸಿದ್ದರಾಮಯ್ಯರವರ ಸರ್ಕಾರ. ಇಂಥ ಒಂದು ಜನರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಕೊಟ್ಟಂಥ ಎಲ್ಲ ಭಾಗ್ಯಗಳನ್ನು ಅದು ಇದು ಯಾವುದು ಇಲ್ಲದನ್ನು ಕೂಡ ಮಾಡಿಕೊಂಡಿದ್ದಾರೆ. ಇತ್ತೀಚೆಗಿನ ದಿನಗಳಲ್ಲಿ ಇಂದಿರಾ ಕ್ಯಾಂಟೀನ್ಗಳನ್ನು ಮಾಡಿದ್ದಾರೆ. ಇದೆಲ್ಲ ನಾವು ನಮ್ಮ ಚುನಾವಣಾ ಪ್ರಣಾಳಿಕೆ ಇಲ್ಲದಿದ್ದರೂ ಜನಸಾಮಾನ್ಯರ ಹೊಟ್ಟೆಗೆ ತೊಂದರೆ ಆಗಬಾರದು ಎಂಬ ರೀತಿಯಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಮಾಡಿದೆ. ಅದಕ್ಕೆ ಬೇಕಾದಂಥ ಮುತುವರ್ಜಿಯನ್ನು ವಹಿಸಿಕೊಂಡು ಆ ಕೆಲಸವನ್ನು ಮಾಡಿದ್ದಾರೆ. ಇಂಥ ಒಂದು ಸರ್ಕಾರ ಇವತ್ತು ಸೋಲಿದೆ ಅಂತ ಹೇಳಿದರೆ ಈ ದೇಶದ, ಈ ರಾಜ್ಯದ ಜನ ಏನು ಹೇಳಬೇಕಾದ ಜನತೆಯನ್ನು ನಾವು ಹೇಳಲಿಕ್ಕಾಗೋದಿಲ್ಲ. ಇವತ್ತು ಭಾಳಷ್ಟು ಅಂಡರ್ಗ್ರೌಂಡ್ ಕೆಲಸಗಳಾಗ್ತದೆ ಅಂತೇಳಿದೆ, ಆಗಲಿ. ಆದರೂ ಕೂಡ ಆ ವಿಷಯದಲ್ಲಿ ಆದದ್ದಲ್ಲ, ಇದು ಆದದ್ದು AVM ಮಿಷನ್ನಿಂದಲೇ ಇದರ ಯಂತ್ರದಿಂದಲೇ ಆಗಿದೆ ಎಂಬುದನ್ನು ಸ್ಪಷ್ಟ ಮಾತು. ಆದ್ದರಿಂದ ಇನ್ನೊಂದು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛೆ ಮಾಡ್ತಿದ್ದೇನೆ. ಇವತ್ತು ನಾವು ಹೊಸ ಒಂದು ಕಟ್ಟಡವನ್ನು ಅದನ್ನು ರಿಪೇರಿ ಮಾಡಿ ಉದ್ಘಾಟನೆಯನ್ನು ಮಾಡಿದ್ದಾರೆ ನಿಮ್ಮ ಕೈಯಲ್ಲಿ. ಆದರೆ ಇದಕ್ಕೆ ಆದಂಥ ವೆಚ್ಚದ ಬಗ್ಗೆ ತಾವು ಯಾರು ಆಲೋಚನೆ ಮಾಡಲಿಲ್ಲ ಅಂತ ಎಂಬುದೊಂದು ನನ್ನೊಂದು ಪ್ರಶ್ನೆ. ಯಾಕಂದರೆ ಯಾರೋ ಒಬ್ಬರು ಮಾಡ್ತಾರೆ, ಯಾರೋ ಒಬ್ಬರು ಕೊಡ್ತಾರೆ ಎಂಬಂತ ಆಗಬಾರ್ದು. ಇದು ಏನಾಗಿದೆ, ಏನು ಮಾಡಿದ್ದೀರಿ, ನಾವೇನು ಮಾಡಿದ ಕಾಂಟ್ರಾಕ್ಟರ್ ಏನು ಮಾಡಿದ್ದಾರೆ, ಇದನ್ನು ಸಹ ಸ್ವಲ್ಪ ನಾವು ಆಲೋಚನೆ ಮಾಡಬೇಕು. ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಕೊಡುವವರೇ ಕೊಟ್ಟರೆ ಮತ್ತೆ ಅವರಿಗೆ ಸಾಕು ನಿಮ್ಮ ಸಾಹಸ ಅಂತ ಹೇಳುವಂಥ ಪರಿಸ್ಥಿತಿಗೆ ನಾವು ಬರಬಾರ್ದು. ಆದ್ದರಿಂದ ನಾವೆಲ್ಲರೂ ಇವತ್ತು ಆದದನ್ನು ಮರೆತು ಅದರ ಬಗ್ಗೆ ಮುಂದಿನ ಕೆಲಸಕ್ಕೆ ನಮ್ಮ ಶಾಸಕರು ಅವರಿಗೆ ನಾನು ವಿನಂತಿ ಮಾಡಿದ್ದೇನೆ. ಪಕ್ಷದಿಂದಲೂ ಸರ್ಕಾರದಿಂದಲೂ ಏನೆಲ್ಲ ಮಾಡಬೇಕು ಅದನ್ನು ತಾವು ಮಾಡಬೇಕು. ಇವತ್ತು ನಾವು ನಮ್ಮ ರಾಜ್ಯದ ಬಗ್ಗೆ ನಾವೆಲ್ಲ ನಮ್ಮ ಶಾಸಕರಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಅಧಿಕಾರವು ನಮ್ಮ ಮುಖ್ಯ ಅಲ್ಲ. ಇವತ್ತು ನಮ್ಮ ರಾಜ್ಯದ ಪ್ರಗತಿಯ ಮುಖ್ಯದ ದೃಷ್ಟಿಯಲ್ಲಿ ನಾವೆಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಒಂದು ನೆಲೆಕಟ್ಟಾಗಿ ನಿಂತು 5 ವರ್ಷ ಈ ಸರ್ಕಾರವನ್ನು ನಡೆಸಬೇಕು. ನಾಡ್ದು 2019 ನಡೆತಕ್ಕಂಥ ಈ ಸರ್ಕಾರಕ್ಕೆ ಒಂದು ಮುಖ್ಯವಾದಂಥ ಪಾಠವನ್ನು ನಾವು ಕಲಿಸಲಿಕ್ಕೆ ಅಂತ ಒಂದು ರೀತಿಯಲ್ಲಿ ನಾವು ಎಲ್ಲರೂ ಬರಬೇಕು. ಇವತ್ತೆಲ್ಲ ವಿರೋಧ ಪಕ್ಷದವರು ಕೂಡ ಮನವರಿಕೆ ಆಗದವರೆಲ್ಲರೂ ಒಟ್ಟಾಗ್ತಾರೆ. ಆಗಿರುವಾಗ ನಮ್ಮ ಪಕ್ಷದ ಶಾಸಕರಿಗೆ ಈ ಮುಖಾಂತರ ನಾನು ಕೇಳಿಕೊಳ್ಳುತ್ತೇನೆ, ನಾವು ಯಾರು ಹೇಡಿಗಳಾಗದೆ ನಾವು ನಮ್ಮ ಪಕ್ಷಕ್ಕೆ ಸಿದ್ಧಾಂತಕ್ಕೆ ಒಪ್ಪಿಕೊಂಡು ಈ ದೇಶ ಸ್ವತಂತ್ರವಾಗಿ ಆಗುವಾಗ ನಾವೇನು ಮಂತ್ರಿ ಆಗ್ತೇವೆ ಅಂತ ಯಾರು ಮನಸ್ಸಿನಲ್ಲಿ ಇಟ್ಟುಕೊಂಡವರು ಯಾರೂ ಇಲ್ಲ. ಈ ದೇಶ ಸ್ವತಂತ್ರ ಬಂತು, ಆಮೇಲೆ ಎಲ್ಲ ಬೇಕಾದಂಥ ವ್ಯವಸ್ಥೆಗಳನ್ನು
ನಮಗೆ ಈ ದೇಶದ ಬಡ ಜನರಿಗೆ, ಹಿಂದುಳಿದವರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ಈ ದೇಶದ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಇವತ್ತು ಕೆಲವು ಜನರಿಗೆ ನಾನು ಹೇಳುವುದಾದರೆ, ಎಷ್ಟೋ ಪಂಗಡದವರು ದೇವಸ್ಥಾನಕ್ಕೆ ಹೋಗಲಿಲ್ಲ, ಅದನ್ನು ಮುಂದುವರಿದವರು ನಮ್ಮ ತಡೆ ಹಿಡಿದಿದ್ದರು. ಆದರೆ ಇಂದಿರಾ ಗಾಂಧಿ ಅಂತ ಒಬ್ಬ ಧೀಮಂತ ನಾಯಕಿ, ಇದೆಲ್ಲವನ್ನು ಪರಿಹಾರ ಮಾಡಿದಂಥ ಒಬ್ಬ ನಾಯಕಿದ್ದರೆ ಈ ದೇಶದಲ್ಲಿ ಧೀಮಂತ ನಾಯಕಿ ಇಂದಿರಾ ಗಾಂಧಿ. ನಾವು ಸ್ಮರಣೆ ಮಾಡಬೇಕು. ಉಪಕಾರ ಮಾಡಿದವನು ಉಪಕಾರ ಸ್ಮರಣೆ ಇಲ್ಲದರೆ ಮುಂದೊಂದು ದಿನ ನಾವು ಪಶ್ಚಾತ್ತಾಪ ಪಡ್ತೇವೆ ಎಂಬುದನ್ನು ಕೂಡ ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕಂತ. ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದಲ್ಲಿ ಈಗಾಗಲೇ ನಮ್ಮ ಅಭ್ಯರ್ಥಿತನವನ್ನು ಸಲ್ಲಿಸಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಪ್ರತಿಯೊಂದು ಗ್ರಾಮ ಮಟ್ಟದಲ್ಲೂ ಕೂಡ ನಮ್ಮ ನಾಯಕರು ಮತ್ತು ಕಾರ್ಯಕರ್ತರ ಮಾರ್ಗದರ್ಶನದಲ್ಲಿ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರಕ್ಕೆ ಈಗಾಗಲೇ ಮತದಾನವನ್ನು ನಾವು ನೋಂದಣಿ ಮಾಡಿದ್ದೇವೆ. ನಾವು ಮುಖ್ಯವಾಗಿ 4 ದಿನ ಈ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರ, ಕಳೆದ ಸಲ ನಾವು ಈ 2 ಕ್ಷೇತ್ರದಲ್ಲೂ ಕೂಡ ಸೋಲನ್ನು ಕಂಡಿದ್ದೇವೆ. ಈ ಸಲ ಹಾಗಾಗಬಾರ್ದು. ನಮಗೆ ಬಹಳ ಅತ್ಯಗತ್ಯವಾದಂಥ ಈ 2 ಕ್ಷೇತ್ರ. ಯಾಕಂತ ಹೇಳಿದರೆ ಪದವೀಧರರಿಗೆ ಮತ್ತು ಶಿಕ್ಷಕರಿಗೆ ಏನು ಪ್ರಯೋಜನ ಆಗಬೇಕು, ಆವಾಗ ನಮ್ಮ ಜನರಿಗೆ, ನಮ್ಮ ಪರವಾಗಿ ವಕಾಲತ್ತು ವಹಿಸುವವರಿಗೆ ಏನಾದರೂ ಸಹಾಯ ಮಾಡಬೇಕಿದ್ರೆ ನಮ್ಮ ಅಭ್ಯರ್ಥಿಗಳು ಗೆದ್ದು ಬರಬೇಕು. ಅದಕ್ಕಾಗಿ ನಾವೆಲ್ಲರೂ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಮತ್ತು ಬೂತ್ ಮಟ್ಟದಲ್ಲಿ ಯಾರೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿದ್ದಾರೆ, ಈಗಾಗಲೇ ಮತದಾನದ ಅದು ಲೀಸ್ಟ್ ಬರ್ತದೆ. ಲೀಸ್ಟ್ ಬಂದ ಕೂಡಲೇ ಅವರನ್ನು ಸಂಪರ್ಕಿಸುವಂಥ ಕೆಲಸವನ್ನು ಲೀಸ್ಟ್ ಬಂದಿದೆ. ಬ್ಲಾಕ್ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಮಾರ್ಗದರ್ಶನದಲ್ಲಿ, ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಬೂತ್ನಲ್ಲೂ ಮತ್ತು ಗ್ರಾಮದಲ್ಲೂ ಕೂಡ ಯಾರು ಮತದಾರರನ್ನು ಸಂಪರ್ಕಿಸುವಂಥ ಕೆಲಸ ಮಾಡಿಕೊಂಡು ನಮ್ಮ ಪರವಾಗಿ, ಕಾಂಗ್ರೆಸ್ನ ಪರವಾಗಿ ಯಾರು ಅಭ್ಯರ್ಥಿತನವನ್ನು ಸಲ್ಲಿಸಿದ್ದಾರೆ, ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದಲ್ಲಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ BJP ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸುವ ನಿಟ್ಟಿನಲ್ಲಿ ನಾವು ಅತಿ ಹೆಚ್ಚಿನ ಮತವನ್ನು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗಳಿಸುವ ಹಾಗೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಯಾಕಂತ ಹೇಳಿದರೆ ಈಗಾಗಲೇ ನಮಗೆ ಶಾಸಕರು, ಸರ್ಕಾರ ಕೂಡ ನಮ್ಮದು ಕಾಂಗ್ರೆಸ್ ಮತ್ತು JDS ಒಟ್ಟಾಗಿ ಈಗ ನಡೆಸ್ತಾ ಇದೆ. ಈಗಾಗಲೇ ಸನ್ಮಾನ್ಯ UT ಖಾದರ್ ಅವರು ಖಂಡಿತವಾಗಿ ಮುಂದಕ್ಕೆ ಸಚಿವರಾಗಿ ಕೂಡ ಆಯ್ಕೆ ಆಗ್ತಾರೆ ಎಂಬ ವಿಶ್ವಾಸ ನಮಗಿದೆ. ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವರನ್ನು ಹಾರೈಸುವ ಮತ್ತು ಅವರಿಗೆ ಕೂಡ ಶಕ್ತಿ ನೀಡುವ ನಿಟ್ಟಿನಲ್ಲಿ ವಿಧಾನ ಪರಿಷತ್ ಸದಸ್ಯರನ್ನು ಕೂಡ ಆಯ್ಕೆ ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಯಾವ ರೀತಿ ಕಾರ್ಯಪ್ರವೃತ್ತರಾಗಬೇಕು ಎಂಬ ನಿಟ್ಟಿನಲ್ಲಿ ಮುಂದಕ್ಕೆ 2 ಜಂಟಿ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರ ಮತ್ತು ಪದಾಧಿಕಾರಿಗಳ ಮತ್ತು ಗ್ರಾಮದವರ ಸಭೆಯನ್ನು ಕರೆದು ಯಾವ ರೀತಿ ನಾವು ಕೆಲಸವನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ಕೆಲಸವನ್ನು ಮಾಡ್ತೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳಿ. ಒಂದು ಸಂತೋಷ ಆಗಿದೆ. ಯಾಕೆಂತ ಹೇಳಿದರೆ ನಮ್ಮ ಕ್ಷೇತ್ರದ ಉದ್ದಗಲಕ್ಕೂ UT ಖಾದರ್ ಅವರು ಒಂದು ಮಾತು ಹೇಳಿದರು, ಅದನ್ನು ದೇವರು ಪೂರೈಸಿದ್ದಾರೆ. ಅದಕ್ಕಾಗಿ ನಾನು ಅವರ ಆ ಅಮೃತವಾದ ಬಾಯಿಗೆ ಅಭಿನಂದನೆ ಕೊಡ್ತೇನೆ. ಒಂದು, ನನ್ನ ಎದುರಿಗೆ ನಿಂತಂಥ ಹೆಸರು ಹೇಳುವುದಿಲ್ಲ, ಠೇವಣಿ ಕಳ್ಕೊಳ್ತಾರೆ, ಅದು ಕಳ್ಕೊಂಡಾಗಿದೆ. ಇನ್ನೊಂದು ಅಭ್ಯರ್ಥಿ, ನನ್ನ ಎದುರಿಗೆ ನಿಂತಂಥ ಅಭ್ಯರ್ಥಿ ತನ್ನ ವಾರ್ಡಿನಲ್ಲಿ ವಿಜಯಶಾಲಿಯಾಗಿ ಬರಲಿ, ಮತ್ತೆ ಕ್ಷೇತ್ರದಲ್ಲಿ ಗೆಲ್ಲಿಲ್ಲ ಅಂತ ಹೇಳಿದ್ದಾರೆ. ಆ 2 ಮಾತನ್ನು ದೇವರು ಪೂರೈಸ್ತಾರೆ. ಅದು ಸತ್ಯದ ಬಾಯಿಯಲ್ಲಿ ಹೇಳಿದಂಥ ಮಾತನ್ನು ಆ ಪರಮಾತ್ಮ ಪೂರೈಸಿದ್ದಾರೆ. ಅದಕ್ಕಾಗಿ ಈ ಕ್ಷೇತ್ರದ ಎಲ್ಲ ಮತದಾರರಿಗೂ ನಮ್ಮ ಈ ಸಲ ಎಲ್ಲ ಕ್ಷೇತ್ರದ ಕಾರ್ಯಕರ್ತರು ಭಾಳಷ್ಟು ಕೆಲಸ ಮಾಡಿದ್ದಾರೆ. ಆದರೆ ನಿಮ್ಮ ಕೆಲಸಕ್ಕೆ ತಕ್ಕಂತೆ ಪ್ರತಿಫಲ ಸಿಕ್ಕಿಲ್ಲ, ಅದರಲ್ಲಿ ನೋವಿದೆ. ಹಾಗಾಗಿ ಇನ್ನು ಮುಂದಕ್ಕೂ ಆ ದೇವರು ಆ ಒಂದು ಪ್ರತಿಫಲ ಸಿಕ್ಕುವ ಹಾಗೆ ದೇವರು ಮಾಡಲಿ ಅಂತ ಹಾರೈಸಿ MP ಲೋಕಸಭೆ ಚುನಾವಣೆಗೆ ತಾವೆಲ್ಲರೂ ಈಗಲಿಂದ ಸಜ್ಜಾಗಬೇಕಂತ ಹೇಳಿಕೊಂಡು 2 ಬ್ಲಾಕಿನ ಅಧ್ಯಕ್ಷರುಗಳು ಭಾಳಷ್ಟು ಕೆಲಸ ಮಾಡಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಖಂಡಿತವಾಗಿ ಮುಂದಿನ ಸಲ ನಮಗೆ ಅತ್ಯಂತ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಬರ್ತದೆ ಅಂತ ಹೇಳಿಕೊಂಡು, ನಾವೆಲ್ಲ 5 ವರ್ಷದಲ್ಲಿ ನಾವು ಎಲ್ಲರೂ ಚಪ್ಪಲಿಂದ ಬಂದದ್ದು 40,000ದಲ್ಲಿ ನಾವು ಬರ್ತೇವೆ, 50,000ದಲ್ಲಿ ಬರ್ತೇವೆ ಅಂತೇಳಿ. ಹೋದ ಸಲ 29,000 ಬಂದಿದೆ. ಈ ಸಲ ನಾವು ಡೌನ್ ಆಗಿ 20,000ಕ್ಕೆ ಇಳಿದಿದ್ದೇವೆ. ಇದು ಹೇಗೆ ಇಳಿದಿದ್ದೇವೆ ಅಂತ ನಾವು ನೋಡಬೇಕಾಗ್ತದೆ. ಯಾಕೆಂದರೆ ಅನುದಾನ ಬೇಕಾದಷ್ಟು ನಮ್ಮೆಲ್ಲ ಗ್ರಾಮಕ್ಕೆ ಬಂದಿದೆ, ಮತದಾನ ನಮಗೆ ಬಂದಿಲ್ಲ. ಪ್ರತಿ ಬೂತ್ ಮಟ್ಟದಲ್ಲಿ ಕೂತು ನಾವು ಚರ್ಚೆ ಮಾಡಬೇಕು. ನಮಗೆ ಯಾಕೆ ಮತದಾನ ಕಡಿಮೆ ಆಯಿತು, ಎಲ್ಲಿ ನಮಗೆ ಮತದಾನ ಕಡಿಮೆ ಆಯಿತು ಅಂತೇಳಿ. ನಾವು ಅವತ್ತು ಹೇಳಿದ್ದೇವೆ, 10 ಮತದಲ್ಲಿ ವಿನ್ ಆದವರು ML ಆಗ್ತಾರೆ, 50,000ದಲ್ಲಿ ಬಂದವರು ML ಆಗ್ತಾರೆ. ಆದರೆ 29,000ದಿಂದ 20,000ಕ್ಕೆ ಬಂದರೆ ಅದು ನಮ್ಮ ದೌರ್ಭಾಗ್ಯ. ನಾವು ಕಾರ್ಯಕರ್ತರು ಅದರಲ್ಲಿ
ಎಲ್ಲ ನಾವು ಮಿಸ್ ಆಗಿದೆ, ನಮ್ಮಲ್ಲಿ ಅಲ್ಲಿ ಎಡವಡಿದೆ ಅಂತ ಹೇಳಿ ನಾವು ಅದನ್ನು ಕುಲಂಕ್ಷಿಕವಾಗಿ ಅದನ್ನು ನಾವು ಚರ್ಚೆ ಮಾಡಬೇಕಾಗ್ತದೆ. ಯಾಕೆಂದರೆ ಎಲ್ಲ ಗ್ರಾಮಕ್ಕೆ ಬೇಕಾದಷ್ಟು ಅನುದಾನ ನಾವು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಅವರಿಂದ ಬಂದು ತೆಗೊಂಡು ಹೋಗಿದ್ದೇವೆ. ನಾವು ಕಾರ್ಯಕರ್ತರು ನಾವು ಎಲ್ಲಿ ಕೇಳಿದ್ವಿ ಅದಕ್ಕೆ ಬೇಕಾದಷ್ಟು ನಮಗೆ ಅನುದಾನ ಕೊಟ್ಟಿದ್ದಾರೆ, ನಮಗೆ ಮತದಾನ ಬಂದಿಲ್ಲ. ಅದು ಯಾಕೆ ಮತದಾನ ಬಂದಿಲ್ಲ ಅಂತ ಹೇಳುವುದು ನಾವೊಂದು ಕುಲಂಕ್ಷಿಕವಾಗಿ ಒಂದು ಮೀಟಿಂಗ್ ಮಾಡಿ ನಾವು ಅದನ್ನು ಚರ್ಚೆ ಮಾಡಬೇಕಂತ ಹೇಳುತ್ತಾ, ಬರೋ ಎಲೆಕ್ಷನ್ ಉಳ್ಳಾಲ ಟೌನ್ ಪಂಚಾಯತ್ ಇರ್ಬೋದು, ಪಂಚಾಯತ್ ಇರ್ಬೋದು, ತಾಲೂಕು ಜಿಲ್ಲೆ ಇರ್ಬೋದು, ಅದಕ್ಕಿಂತ ಮೊದಲಾಗಿ ನಾವು ಎಲ್ಲೆಲ್ಲಿ ಎಡವಿದೆ ಒಂದು ಕಾರ್ಯಕರ್ತ ನಾವೊಂದು ಸೇರಿ ಒಂದು ಚಿಂತನ ಮಂಥನ ಕಾರ್ಯಕ್ರಮ ಮಾಡಬೇಕಂತ ಹೇಳ್ತಾ ಒಂದು ಅಭಿವೃದ್ಧಿಯ ಮತ್ತು ಅಪಪ್ರಚಾರ ಚುನಾವಣೆ ಅಂತ ನಾವು ಎಲ್ಲ ಕಡೆಯಲ್ಲೂ ನಾವು ಹೇಳ್ತಾ ಬಂದಿದ್ದೇವೆ. ಇದು ಸತ್ಯ ಆಯಿತು. ನಾವು ಹೇಳಿದ್ದೇನು, ನಾವು ಮಾಡಿದ್ದು ನಾವು ಹೇಳಿದ್ದೆಲ್ಲ ಸತ್ಯ. ಅವರು BJPಯವರು ಅಪಪ್ರಚಾರ ಮಾಡಿದ್ದೆಲ್ಲ ಸುಳ್ಳು. ನಾವು ಅಭಿವೃದ್ಧಿಯನ್ನು ಮಾಡಿದ್ದೇವೆ. ಆದರೆ BJPಯವರು ಒಂದು ಅಪಪ್ರಚಾರವನ್ನು ಮಾಡಿಕೊಂಡು ಈ ಒಂದು ಇಡೀ ನಮ್ಮ ಕರ್ನಾಟಕದಲ್ಲಿ ಅದು ಇದಕ್ಕೆ ದೊಡ್ಡ ಹೊಡೆತ ಬಿದ್ದದ್ದು ನಮ್ಮ ಈ ಕರಾವಳಿ ಪ್ರದೇಶ. 19 ಕ್ಷೇತ್ರದಲ್ಲಿ ಕೇವಲ ನಾವು ಒಂದು ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ. ಅದರಲ್ಲೂ ನಾವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ, ಈ ಒಂದು 2 ಜಿಲ್ಲೆಯಲ್ಲಿ ಒಟ್ಟು 8 ಮತ್ತು 5 13 ಕ್ಷೇತ್ರದ ಅಭ್ಯರ್ಥಿಗಳಿದೆ. ಅದು ಕೇವಲ ನಮ್ಮ ಒಂದು UT ಖಾದರ್ ಅವರ ಈ ಒಂದು ಇಡೀ ಕ್ಷೇತ್ರದಲ್ಲಿ ಸಂಚಾರ ಮಾಡಿಕೊಂಡು ಹೋದ ಸಾಧನೆ. ಹಾಗೆ ನಮ್ಮ ಕಾರ್ಯಕರ್ತರು ಈ ಒಂದು ದೊಡ್ಡ ಈ BJPಯವರ ಒಂದು ದೊಡ್ಡ ಒಂದು ಅಪಪ್ರಚಾರದ ಹೊರತಾಗಿಯೂ ನಮ್ಮ ಕ್ಷೇತ್ರದ ನಮ್ಮ ಕಾರ್ಯಕರ್ತ ಬಂಧುಗಳು ಈ ಒಂದು ಕ್ಷೇತ್ರದಲ್ಲಿ ದುಡಿದ ಪರಿಣಾಮವಾಗಿ ನಾವು 20,000 19,700 20,000 ಅಂತರ ನಾವು ಗೆದ್ದು ಬಂದಿದ್ದೇವೆ. ಇದು ಎಲ್ಲ ನಮ್ಮ UT ಖಾದರ್ ಸಾಧನೆ ಮತ್ತು ನಮ್ಮ ಈ ಒಂದು ಕ್ಷೇತ್ರದ ನಮ್ಮ ಎಲ್ಲ ಕಾರ್ಯಕರ್ತರ ಒಂದು ಸಾಧನೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಶಾಸಕರಲ್ಲಿ ಖಂಡಿತವಾಗಿಯೂ ನಮ್ಮ ಸರ್ಕಾರದಲ್ಲಿ ನಮ್ಮ JDS ಮತ್ತು ಕಾಂಗ್ರೆಸ್ ಸರ್ಕಾರದ ಇದರಲ್ಲಿ ಖಂಡಿತವಾಗಿ ನಮ್ಮ UT ಖಾದರ್ ಅವರಿಗೆ ಒಂದು ದೊಡ್ಡ ರೀತಿಯ ಒಂದು ಹುದ್ದೆ ಖಂಡಿತ ಸಿಗ್ತದೆ. ನಾನು ಅವರ ಹತ್ರ ಹೇಳುವುದಿಷ್ಟೇ, ನಮ್ಮ ಕಾರ್ಯಕರ್ತರಿಗೆ ನೀವು ಬಲವನ್ನು ಕೊಡುವ ಕೆಲಸವನ್ನು ನೀವು ಮಾಡಬೇಕು. ನಾವು ಕಾರ್ಯಕರ್ತರಿದ್ದರೆ ಪಕ್ಷ ಕಾರ್ಯಕರ್ತರಿಂದ ಒಂದು ಕಾರ್ಯಕರ್ತ ಸಮೂಹ, ಆ ಕಾರ್ಯಕರ್ತ ಸಮೂಹದಿಂದ ಒಂದು ಪಕ್ಷದ ನಿಂತಿದೆ. ಇದನ್ನು ನೀವು ದಯವಿಟ್ಟು ನಾವು ಮುಂದಿನ ದಿನಗಳಲ್ಲಿ ನೀವು ಎಲ್ಲ ಕಾರ್ಯಕರ್ತರಿಗೆ ಒಂದು ಶಕ್ತಿಯನ್ನು ಕೊಡೋ ಕೆಲಸವನ್ನು ನೀವು ಮಾಡಬೇಕು. ಹಾಗಾದ ಖಂಡಿತವಾಗಿಯೂ ನಮ್ಮ ಈ ಒಂದು ಕ್ಷೇತ್ರದ ಈ ಮಂಗಳೂರು ಕ್ಷೇತ್ರದಲ್ಲಿ ಒಂದು ಉತ್ತಮವಾದ ನಿಷ್ಠಾವಂತ ಕಾರ್ಯಕರ್ತರ ಒಂದು ತಂಡ ಇದೆ. ಇದಕ್ಕೆ ನೀವು ದೊಡ್ಡ ರೀತಿಯ ನಮ್ಮ ಬಲವನ್ನು ನೀವು ಕೊಡಬೇಕು. ಹಾಗಾದ ಖಂಡಿತವಾಗಿಯೂ ಇದು ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರವನ್ನು ಯಾರಿಗೆ ಏನು ಮಾಡಿದರೂ ಅದನ್ನು ನಮ್ಮಿಂದ ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತಿನ ದಿವಸ ನಾವು ನಮ್ಮ ಉಲಾಲ್ ಬ್ಲಾಕಿನ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೇವೆ. ನಮಗೆ ಮುಂದಿನ ದಿನಗಳಲ್ಲಿ ಈ ಸಂಘಟನೆಗೆ ಇದು ದೊಡ್ಡ ರೀತಿಯ ಒಂದು ಶಕ್ತಿಯಾಗಲಿ ಅಂತ ಹೇಳಿಕೊಂಡು ನಮ್ಮ ಈ ಬ್ಲಾಕಿಗೆ ನಮ್ಮ ಉಪಾಧ್ಯಕ್ಷರಾದ ಸುರೇಶ್ ಭಟ್ನಗರ್ ಅವರು ಅವಿರತವಾಗಿ ಇದಕ್ಕೆ ದೊಡ್ಡ ಒಂದು ಶ್ರಮವನ್ನು ಕೊಟ್ಟಿದ್ದಾರೆ. ಇದು ಉತ್ತಮ ರೀತಿಯ ಈ ಮಾಡಲಿಕ್ಕೆ ಅವರ ದೊಡ್ಡ ಒಂದು ಕೊಡುಗೆ ಅಂತ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮುಂದೆ ನಾವು ಈ ಚುನಾವಣೆ ನಮ್ಮದು MLC ಮತ್ತು ಇದು 2 ಚುನಾವಣೆ, ಪದವೀಧರ ಮತ್ತು ಶಿಕ್ಷಕರ, ನಾವು ಮನಸ್ಸು ಮಾಡಿದರೆ ಖಂಡಿತವಾಗಿ ಮೊದಲ ಬಾರಿಗೆ ನಾವು ಈ 2 ಕ್ಷೇತ್ರವನ್ನು ಗೆಲ್ಲುವ ಅವಕಾಶ ನಮ್ಮ ತುಂಬ ಇದೆ. ಕಳೆದ ಸಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಾವು ಈ ನಮ್ಮ ಹಿನ್ನಡೆಯಿಂದಾಗಿ ಈ 2 ಕ್ಷೇತ್ರ ಸೋಲಿಕ್ಕೆ ಕಾರಣ ಆಗಿದೆ. ಆದರೆ ಇದು ಖಂಡಿತವಾಗಿ ನಮ್ಮ ಕಾರ್ಯಕರ್ತರು ಮನಸ್ಸು ಮಾಡಿದರೆ ಈ 2 ಕ್ಷೇತ್ರವನ್ನು ಗೆಲ್ಲುವ ಅವಕಾಶ ನಮಗೆ ತುಂಬ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. APMC ಚುನಾವಣೆ ನಮ್ಮ ಜೀವಮಾನದಲ್ಲಿ ನಮ್ಮ ಈ ಬ್ಲಾಕಿನಲ್ಲಿ 1 ಸೀಟ್ ತೇಲಿಕೆ ಆಗಲಿಲ್ಲ. ಆದರೆ ಇಡೀ ಕಾರ್ಯಕರ್ತರು ನಾವು ಶ್ರಮಪಟ್ಟ ಪರಿಣಾಮ 2 ಕ್ಷೇತ್ರವನ್ನು ಗೆದ್ದು ಬಂದಿದ್ದೇವೆ. ಹಾಗೆ ಈ 2 ಈ ಶಿಕ್ಷಕರು ಮತ್ತು ಈ ಪದವೀಧರ 2 ಕ್ಷೇತ್ರ ನಾವು ನಮ್ಮ ಕಾರ್ಯಕರ್ತರು ಪ್ರತಿ 2 ಬೂತ್ ಇದೆ. ಒಂದು ಬಬ್ಬುಕಟ್ಟೆಯಲ್ಲಿ ಮತ್ತು ಒಂದು ಕೊಣಾಜೆ ವಿಶ್ವಮಂಗಲ, ಆ 2 ಬೂತಿನಲ್ಲಿ 10 ಗ್ರಾಮ ಇದೆ. ಅದಕ್ಕೆ ನಗರ ಪಟ್ಟಣ ಎಲ್ಲ ಉಂಟು. ನಾವು ಅವಿರತವಾಗಿ ಶ್ರಮಪಟ್ಟರೆ ಖಂಡಿತವಾಗಿ ಆ ಕ್ಷೇತ್ರವನ್ನು ಗೆಲ್ಲುವ ಕೆಲಸವನ್ನು ನಾವೆಲ್ಲ ಮಾಡಬೇಕು. ಇದೀಗ ನಾನು ಮಾನ್ಯ ಶಾಸಕರ ಅನುಮತಿ ಮೇರೆಗೆ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಬಗ್ಗೆ ಒಂದು ನಿಮಿಷ ಅನುಮತಿಯನ್ನು ಕೇಳಿದ್ದೆ. ನನಗೆ ಅನುಮತಿ ನೀಡಿದ್ದಾರೆ, ಅಭಿನಂದಿಸ್ತೇನೆ. ಆತ್ಮೀಯರೆಲ್ಲರೇ, ಶಿಕ್ಷಕರ ಕ್ಷೇತ್ರದಲ್ಲಿ KK ಮಂಜುನಾಥ್ ಅಂತ ಹೇಳಿ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ಅವರು ನಿಂತಿದ್ದಾರೆ. ಕಳೆದ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಗಣೇಶ್ ಕಾರ್ಣಿಕ್ರವರ ಎದುರು ಅಲ್ಪ ಮತದಲ್ಲಿ, ಅಂದರೆ 160 ಸಣ್ಣ ಅಂತರದ ಮತಗಳಿಂದ ಅವರು ಡಿಫೀಟ್ ಆದರು. ಈ ಬಾರಿ ಕಾಂಗ್ರೆಸ್ ಅವರಿಗೆ ಟಿಕೆಟ್ ನೀಡಿದೆ. ಈ ಬಾರಿ ಒಂದು ಒಳ್ಳೆಯ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಿದೆ. KK ಮಂಜುನಾಥ್ ರವರು ಶಿಕ್ಷಕರ ಅಭ್ಯರ್ಥಿಯಾಗಿದ್ದಾರೆ. ಶಿಕ್ಷಕರಂದರೆ ಹೇಳಿದರೆ ಹೈಸ್ಕೂಲ್ನಿಂದ ಮೇಲ್ಪಟ್ಟ ಶಿಕ್ಷಕರಿಗೆ ಮಾತ್ರ ಇಲ್ಲಿ ವೋಟಿಂಗ್ ರೈಟ್ಸ್ ಇರುತ್ತೆ. ಪ್ರೈಮರಿ ಎಜುಕೇಷನ್ನ ಶಿಕ್ಷಕರಿಗೆ ಇರೋದಿಲ್ಲ.
ಹೈಸ್ಕೂಲ್ ಮತ್ತು PUC ಡಿಗ್ರಿ ಮತ್ತು ಇಂಜಿನಿಯರಿಂಗ್, ನರ್ಸಿಂಗ್, ಆಮೇಲೆ ಎಲ್ಲ ಉನ್ನತ ಶಿಕ್ಷಣಕ್ಕೆ ಯಾರು ಶಿಕ್ಷಕರಾಗಿದ್ದಾರೆ, ಲೆಕ್ಚರರ್ ಇದ್ದಾರೆ, ಅವರಿಗೆ ವೋಟಿಂಗ್ ರೈಟ್ಸ್ ಇದೆ. ತಾವು ದಯವಿಟ್ಟು ಮಾನ್ಯ ಶಾಸಕರು ಕೂಡ ಇದಕ್ಕೆ ಒಳ್ಳೆಯ ಮುತುವರ್ಜಿಯನ್ನು ತೋರಿಸಿದ್ದಾರೆ. ವಿಶೇಷವಾಗಿ ಇಲ್ಲಿ ಮಂಗಳೂರಿನಲ್ಲಿ JR ಲೋಬೋರ್ ಅವರು ಕೂಡ ಇದರ ಬಗ್ಗೆ ಅವರೇ ಖುದ್ದು ಮುಂದೆ ಹೋಗಿ ಕೆಲಸ ಮಾಡ್ತಿದ್ದಾರೆ. ಮಾನ್ಯ ಶಾಸಕರು ಇದಕ್ಕಾಗಿ ಸಭೆ ನಡೆಸಿರುವಂಥದ್ದು ಕೂಡ ಬಹಳ ಒಳ್ಳೆಯ ಒಂದು ವಿಚಾರ. ಯಾಕಂತ ಹೇಳಿದರೆ ಕ್ಷೇತ್ರದ ಒಂದು ಶಾಸಕರಾಗಿ ಅವರ ಒಂದು ಶಾಸಕದ ಒಂದು ವಿಚಾರವನ್ನು ಬಿಟ್ಟು ಇತರ ನಮ್ಮ ಪಕ್ಷದ ಒಂದು ಚಿಂತನೆಯನ್ನು ನಡೆಸ್ತಿರುವಂಥ ಒಂದು ಅಪರೂಪದ ಶಾಸಕರು ಇದ್ದರೆ ಅದು ನಮ್ಮ UT ಖಾದರ್ ಅವರು, ನಾನು ಗಮನಿಸಿದ ಹಾಗೆ. ಮತ್ತು ಜಾತಿಯಲ್ಲಿ ಒಬ್ಬ ಪರಿಶಿಷ್ಟ ಸಮುದಾಯದಲ್ಲಿದ್ದರಂದವರ ಹಾಗಾಗಿ ನಾನು ತಿಳಿದ ಮಟ್ಟಿಗೆ ಇಲ್ಲಿ ಮಂಗಳೂರು ಉಳ್ಳಾಲ ಕ್ಷೇತ್ರದಲ್ಲಿ ನನ್ನ ಸಮುದಾಯದ ಜನಗಳು ನಾನು ಕೇಳಿರುವಂಥದ್ದು, ನನ್ನ ಮಂಗಳೂರು ನಗರದಲ್ಲಿಯೂ ಕೂಡ ಕೆಲವರು ಹಿಂದುತ್ವದ ಒಂದು ವಿಚಾರಗಳಿಗೆ ಬಲಿಯಾದವರಿದ್ದಾರೆ. ಆದರೆ ಮಂಗಳೂರು ಈ ಒಂದು ಭಾಗದಲ್ಲಿ ನನ್ನ ಸಮುದಾಯದವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ನಮ್ಮ ಮತ UT ಖಾದರನ್ನು ಬಿಟ್ಟು ಯಾರಿಗಿಲ್ಲ ಅನ್ನುವಂಥದ್ದು. ಇದು ಅವರು ಮಾಡಿರದಂತಹ ಒಂದು ಒಳ್ಳೆಯ ಕೆಲಸಕ್ಕೆ ಸಾಕ್ಷಿ ಅನ್ನುವಂಥದ್ದು. ತಾವು ದಯವಿಟ್ಟು ಶಿಕ್ಷಕರ ಕ್ಷೇತ್ರದ ನಮ್ಮ NOPಯ NITK ಮತ್ತು ನಿಟ್ಟೆ, ಆಮೇಲೆ KS ಹೆಗ್ಡೆ ಮತ್ತು ಎಲ್ಲ ಶಾಲಾ ಕಾಲೇಜುಗಳು, PUC ಡಿಗ್ರಿ ಎಲ್ಲ ದಯವಿಟ್ಟು ಯಾರಾದರೂ ಶಿಕ್ಷಕರಿದ್ದರೆ ಈ ನಮ್ಮ ತಂಡದ ಜೊತೆಗೆ ಸೇರಿಕೊಂಡು ಈ ಶಿಕ್ಷಕರ ಚುನಾವಣೆಯಲ್ಲಿ KK ಮಂಜುನಾಥ್ರವರನ್ನು, ಅದೇ ರೀತಿ ಪದವೀಧರ ಕ್ಷೇತ್ರದಲ್ಲಿ ದಿನೇಶ್ ರವರನ್ನು ತಾವು ಗೆಲ್ಲಿಸಿಕೊಡಬೇಕಾಗಿ ತಮ್ಮೆಲ್ಲರಲ್ಲಿ ನನ್ನ ಗೌರವದಿಂದ ವಿನಂತಿಸಿಕೊಳ್ಳುತ್ತಾ, ಮತ್ತು ನಾನು ಈ ಕಚೇರಿಗೆ ಯಾವಾಗ ಬಂದೆ, ಲಾಸ್ಟಿಗೆ ಒಂದು ಮೀಟಿಂಗ್ಗೆ ಬಂದಿದ್ದೆ. ಮತ್ತು ಸುರೇಶ್ ಭಟ್ನಾಗರ್ ಅವರು ಮತ್ತು ಈಶ್ವರ್ಲಾ ಇದೆಲ್ಲ ಹೈವೇಗೆ ಹೋಗ್ತದೆ ಅಂತ ಹೇಳಿದಾಗ ಮತ್ತೆ ನಾವು ಇಲ್ಲಿಗೆ ಬರಲಿಕ್ಕೆ ಹೋಗಲಿಲ್ಲ. ಮತ್ತೆ ಹೋದದಲ್ಲಿ ಸುರೇಶ್ ಅಣ್ಣನವರ ಬಿಲ್ಡಿಂಗಲ್ಲಿ ನಮ್ಮ ಮೀಟಿಂಗ್ ನಡೀತಾ ಇತ್ತು. ಮತ್ತು ಈ ಕಚೇರಿಯನ್ನು ಅವರಷ್ಟೇ ತಂದು ಇವತ್ತು ಪ್ರಾರಂಭ ಮಾಡಿ, ನಾನು ಎನಿಸಿದ ಅಲ್ಲಿಂದ ಅಲ್ಲಿಗೆಲ್ಲ ಸರಿಯಾಗಿರ್ಬೋದು. ನಾನು ಮತ್ತೆ ಬಂದು ಇವತ್ತು ನಾನಿಲ್ಲಿ ಬಂದು ನೋಡಿದಾಗ ಒಂದು ಉತ್ತಮವಾದ, ಒಂದು ಸುಸಜ್ಜಿತವಾದ, ಮುಂಚೆ ಫ್ಯಾನ್ ಸರಿ ಇರಲಿಲ್ಲ, ಲೈಟ್ ಕರೆಕ್ಟ್ ಇರಲಿಲ್ಲ, ಫ್ಲೋರಿಂಗ್ ಇದೆ, ಬಹುಶಃ ಇದನ್ನೆಲ್ಲ ಇವತ್ತು ಮಾಡಿ ಇವತ್ತು ನಮಗೆ ಉದ್ಘಾಟನೆ, ಉತ್ತಮವಾದ ಒಂದು ಆಫೀಸ್ ಉದ್ಘಾಟನೆ ಇವತ್ತು ಆಗಿದೆ. ಇದಕ್ಕಾಗಿ ಪ್ರಪ್ರಥಮವಾಗಿ ಈ ಒಂದು ಅವಕಾಶ ಮಾಡಿಕೊಟ್ಟ ನಮ್ಮ ಸುರೇಶ್ ಭಟ್ನಾಗರ್ ಅವರಿಗೂ ಮತ್ತು ನಮ್ಮ ಈಶ್ವರ್ ಉಲ್ಲಾಲ್ ಅವರಿಗೂ, ಬ್ಲಾಕಿನ ನಮ್ಮ ಅಧ್ಯಕ್ಷರಿಗೆ, ನಮ್ಮ ಪದಾಧಿಕಾರಿಗಳಿಗೆ ನಾನು ಇವತ್ತು ಸಲ್ಲಿಸ್ತೇನೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಸುರೇಶ್ ಭಟ್ನಾಗರ್ ಮತ್ತು ಈಶ್ವರ್ ಉಲ್ಲಾಲ್ ಅವರು ಸ್ವಂತ ಅವರ ಮನೆಯ ರೀತಿಯಲ್ಲಿ ಮುಂದೆ ನಿಂತು ನಮ್ಮದು ಏನನ್ನು ಕೂಡ ಹೇಳಿಲ್ಲ. ಹೀಗೆ ವಿಷಯ ಹೇಳ್ತಿದ್ದು, ಒಂಚೆ ಕೆಲಸ ಹಾಕೊಂಡು ಒಂಚು ತಗೊಂಡ್ಲೆ ಸುರೇಶ್ ಭಟ್ನಾಗರ್ ಮಲ್ತೊಂದುಲ್ಲೆ ಇಂಚೆ ಈ ರೀತಿ ಅಲ್ಲದೆ ಬೇರೆ ವಿಚಾರ ಇವತ್ತು ಭಾಳ ಚೆನ್ನಾಗಾಗಿದೆ. ಖಂಡಿತವಾಗಿಯೂ ನಾವು ಸುರೇಶ್ ಭಟ್ನಾಗರ್ ಅವರಿಗೆ ಮತ್ತು ನಾವು ವಿಷಯದಲ್ಲಿ ಲಾಸ್ ಆಗಲಿಕ್ಕೆ ನಾವು ಬಿಡೋದಿಲ್ಲ. ಆದಾಗ ನಮ್ಮಿಂದೇನು ಸಾಧ್ಯ, ನಾವು ಖಂಡಿತವಾಗಿ ಕೆಲಸ ನಾವು ಇವತ್ತು ಮಾದಕನ ಎಲ್ಲರ ಪರವಾಗಿ ನಾನು ಎಲ್ಲರಿಗೂ ನನ್ನ ವಿಶೇಷ ಅಭಿನಂದನೆ ಸಲ್ಲಿಸುವಂಥದ್ದು. ಎರಡನೇದೇನಂತ ಹೇಳಿದರೆ, ನಮ್ಮ 2 ಬ್ಲಾಕ್ನ ಅಧ್ಯಕ್ಷರಿಗೂ, ನಮ್ಮೆಲ್ಲ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಎಲ್ಲ ನಮ್ಮ ಪದಾಧಿಕಾರಿ ವರ್ಗದವರಿಗೂ, ಮತ್ತೆಲ್ಲ ನಮ್ಮ ಕಾರ್ಯಕರ್ತರ ಮಿತ್ರರಿಗೂ, ನಮ್ಮ ನಗರ ಅಧ್ಯಕ್ಷರು ಸದಸ್ಯರಿಗೂ ಮತ್ತು ನಮ್ಮ ನಗರ ಕಾಂಗ್ರೆಸ್ ಅಧ್ಯಕ್ಷ ಎಲ್ಲ ಉತ್ಪಾದನೆ ಸಲ್ಲಿಸುವಂಥದ್ದು. ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಒಂದು 10-15 ದಿವಸ ಅದಕ್ಕಿಂತ ಮುಂಚೆಲೇ ತಾವು ಪಕ್ಷದ ಪರವಾಗಿ ಎಲ್ಲ ಮೀಟಿಂಗ್ ಇರಲಿ, ಎಲ್ಲ ವಿಚಾರಕ್ಕಿರಲಿ ತಾವು ಕೆಲಸ ಮಾಡಿಕೊಂಡು ತಾವು ಬಂದಿದ್ದೀರಿ. ಮತ್ತು ಕಳೆದ ಒಂದು 15 ದಿವಸ ನಿಮ್ಮ ಎಲ್ಲ ವಿಚಾರಗಳನ್ನು ಬಿಟ್ಟು ಕಾಂಗ್ರೆಸ್ಸಲ್ಲಿ ಎಷ್ಟೇ ಕಷ್ಟ ಆದರೂ ಕೂಡ ಕಾಂಗ್ರೆಸ್ಸಲ್ಲಿ ಗೆಲ್ಲಬೇಕೆಂಬ ತಮ್ಮ ಪ್ರಾಮಾಣಿಕತೆ ಮತ್ತು ನಿಸ್ವಾರ್ಥವಾದ ಮತ್ತು ಕಠಿಣವಾದ ಶ್ರಮವೇ ನಮ್ಮ ವಿಜಯದ ಇವತ್ತು ಫಲವಾಗಿ ಬಂದು ನಿಂತು ನಾನು ಹೇಳಿ ಅವಕಾಶ ನಾನು ಇವತ್ತು ಮಾಡ್ತೇನೆ. ಇಲ್ಲದ ಅಷ್ಟು ಸುಲಭ ಇರಲಿಲ್ಲ. ಬಹುಶಃ ಇವತ್ತು ನಮ್ಮ ಚುನಾವಣಾ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಶಕ್ತಿ ಮೀರಿ ತಮ್ಮ ತಮ್ಮ ಪ್ರದೇಶದಲ್ಲಿ ತಮ್ಮ ಕೆಲಸ ಇವತ್ತು ಮಾಡಿದ್ದೀರಿ. ಬಹುಶಃ ಕೆಲವರಿಗೆ ಲೀಡ್ ಜಾಸ್ತಿ ಬರಬೇಕಂತೇಳಿ ಭಾಳ ಆಸೆ ಇತ್ತು. ಅದಕ್ಕೆಲ್ಲವೂ ಕೂಡ ಎಲ್ಲ ರೀತಿ ಆಗೋದಿಲ್ಲ. ಅದಕ್ಕೆ ಎದೆಗುಂದುವಂಥ ಪ್ರಶ್ನೆ ಇವತ್ತು ಏನು ಕೂಡ ಇವತ್ತಿಲ್ಲ. ನಾವೆಲ್ಲ ಇವತ್ತು ಸಂತೋಷ ಏನು ಪಡಬೇಕಂತ ಹೇಳಿದರೆ, ಬಹುಶಃ ಈ ಒಂದು ಸುಂಟರ ಗಾಳಿಯಲ್ಲಿ ಕೂಡ ಇವತ್ತು ನಾವು ಇವತ್ತು ತಲೆ ಎತ್ತಿ ಒಂದು ಉತ್ತಮವಾದ ಬಹುಮತದ ಮೂಲಕ ನಾವು ಬಂದು ನನ್ನ ಅಭಿಪ್ರಾಯ ಇವತ್ತು ಆಗಿದೆ. ಇವತ್ತು ನಮ್ಮ ಮಡಿಕೇರಿಯಿಂದ ಹಿಡಿದು ಕಾರವಾರವರೆಗೆ ಸುಧಾರ 20 ಸೀಟಲ್ಲಿ ಒಂದೇ ಸೀಟ್ ಮಾತ್ರ ನಮ್ಮದು ನಿಂತದ್ದು. ಮಡಿಕೇರಿಯಿಂದ ನೀವು ಪ್ರಾರಂಭ ಮಾಡಿ ಕಾರವಾರ ತನಕ ಕೂಡ ಯಾವುದೇ ಒಂದೇ ಒಂದು ಸೀಟ್ ಇಲ್ಲ. ಈ ಕಡೆ ಚಿಕ್ಕಮಗಳೂರಲ್ಲಿ 1, ಆ ಕಡೆ ಶಿವಮೊಗ್ಗದಲ್ಲಿ 1. ಇದಲ್ಲದೆ ಕಾಂಗ್ರೆಸ್ ಸೀಟ್ ಇಲ್ಲ. ಆದರೆ ಈ ಒಂದು ಇದರಲ್ಲಿ ಕೂಡ ಈ ಒಂದು ಕ್ಷೇತ್ರದಲ್ಲಿ ನಾವು 20,000 ಲೀಡ್ ಬರ್ತೇವೆ ಅಂತ ಇದ್ದರೆ ಇದು ಪ್ರತಿಪಕ್ಷದವರಿಗೆ ಸ್ಪಷ್ಟವಾದ ಸಂದೇಶ. ನಿಮ್ಮ ಜೀವಮಾನದಲ್ಲಿ ಕೂಡ ಅದು ಇಲ್ಲಿ ಕಾಂಗ್ರೆಸ್ ಅಲ್ಲದೆ ಬೇರೆ ಅನ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂತೇಳಿ ಭಾಳ ಸ್ಪಷ್ಟವಾದ ಸಂದೇಶ ಕೊಡೋದು ವಿಚಾರ ಇವತ್ತು ಆಗಿದೆ. ಆದ ಕಾರಣ ಬಹುಶಃ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರನ್ನು ಹೃತ್ಪೂರ್ವಕ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಕೆಲವೊಂದು ಕೆಲಸ ಆದ ಕಡೆ ಇವತ್ತು ಬಂದ ವಿಚಾರ ಇವತ್ತು ಚರ್ಚೆ ಮಾಡಬೇಕು. ಯಾಕೆಂತ ಇಲ್ಲಿ ನಾವು ಸುಖ ಇಲ್ಲ.
ಇದು ಬೇರೆ ಬೇರೆ ವಿಚಾರ ನಾನು ಹೇಳಿದ್ದೇನೆ ಫಸ್ಟಿಗೆ. ನನ್ನ ಹತ್ರ ಹೇಳ್ತಾ ಇದ್ರು ಭಾಳ ಸುಲಭ ಇದೆ, ಭಾಳ ಸುಲಭ, ಇರೇಗೆ ತಾನೆ ಓಟುಗೋರಂದೆ, ಇರೇಗೆ ಓಟುಗೋರಂದೆ, ಓಟು ಒಯ್ಕಂತ ಕೇಳುವಂಥ ಪರಿಸ್ಥಿತಿ ಪ್ರತಿಯೊಂದು ಕಡೆ ಇತ್ತು. ಆಗ ನಾನು ಮೀಟಿಂಗಲ್ಲಿ ಹೇಳಿದ್ದೇನೆ, ಚುನಾವಣಾ ವಿಚಾರವೇ ಬೇರೆ. ಚುನಾವಣೆ ಏನಂತ ಗೊತ್ತಾಗಬೇಕಾದ್ರೆ ಅದು ನಾಮಿನೇಷನ್ ಹಾಕಿ ವಿಡ್ರಾವಲ್ ಆದ ನಂತರವೇ ಚುನಾವಣೆ ವಿಚಾರ ಗೊತ್ತಾಗೋದು. ಅಲ್ಲಿ ತನಕ ಚುನಾವಣೆ ವಿಚಾರ ಗೊತ್ತಾಗೋದಿಲ್ಲ ಅಂತೇಳಿ ನಾನು ಎಲ್ಲ ಮೀಟಿಂಗ್ನಲ್ಲಿ ನಾನು ಭಾಳ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ಯಾಕೆಂತ ಹೇಳಿದರೆ ಚುನಾವಣೆ ಮುಂಚೆ ಎರಡು ಕೈಯಲ್ಲಿ ಬೇಕಾದರೆ ನಮಸ್ಕಾರ ಹೊಡಿತಾರೆ. ಚುನಾವಣೆ ಡಿಕ್ಲೇರ್ ಆದ ನಂತರ ಇವನ ಕೈ ಮೇಲೆ ಬರುವುದೇ ಕಷ್ಟ, ಭಾರಿ ಕೆಳಗಿರುವಂಥದ್ದು ಇದರ ನೋಡುವಂಥ ಒಂದು ಅವಕಾಶ ಬೇರೆ ಬೇರೆ ರೀತಿ ನೀವು ನೋಡಿರ್ಬೋದು. ಈ ಚುನಾವಣೆಯಲ್ಲಿ ಏನೆಲ್ಲ ನಮ್ಮಿಂದ ಯಾರು ಜಾಸ್ತಿ ಪ್ರಯೋಜನ ಪಡೆದಿದ್ದಾರೆ, ಈ ಒಂದು ಜಾಸ್ತಿ ಉಪದ್ರ ಆಗುವಂಥ ವಿಚಾರ ಕೂಡ ಇವತ್ತು ಆಗುವಂಥ ಅವಕಾಶ, ಸುಳ್ಳು ಆರೋಪಗಳು, ಬೇರೆ ಬೇರೆ ಇದೆಲ್ಲ ರಾಜ್ಯಕ್ಕದ ಈ ಒಂದು ವಿಚಾರ ಇರುವಂಥದ್ದು. ಇದನ್ನು ನಾವು ಏನು ಎದೆಗುಂದುವಂಥದ್ದು, ಅದರಲ್ಲಿ ಟೆನ್ಷನ್ ಮಾಡುವಂಥ ವಿಚಾರ ಯಾವುದು ಕೂಡ ಇವತ್ತು ಬೇಡ. ಈ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಇಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು, ಎಲ್ಲ ವರ್ಗದವರು, ಎಲ್ಲ ಜಾತಿ ಮತದವರು ಕಾರ್ಯಕರ್ತರು ಅತ್ಯಂತ ಕಾಂಗ್ರೆಸ್ ಎಂಬ ಕುಟುಂಬದ ರೀತಿಯಲ್ಲಿ ತಾವು ವಿಶೇಷವಾಗಿ ಕೆಲಸ ನಿರ್ವಹಿಸಿಕೊಂಡು ಒಂದು ಯಶಸ್ಸಿನ ಹಂತದಲ್ಲಿ ನಾವು ಇವತ್ತು ಖಂಡಿತವಾಗಿ ನಾವು ಇರುವಂಥದ್ದು. ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದರೆ, ಈಗ ನಗರಸಭೆ ಚುನಾವಣೆ ಬರ್ತದೆ, ಗ್ರಾಮ ಪಂಚಾಯತ್ನ ಚುನಾವಣೆ ಬರ್ತದೆ, ತಾಲೂಕು ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಬರ್ತದೆ. ಒಂದು ವರ್ಷ ಕಂಟಿನ್ಯೂ ಚುನಾವಣೆ ಬರ್ತದೆ. ಅತಿ ವೇಗದಲ್ಲಿ ಬರುವಂಥದ್ದು ನಮ್ಮ ನಗರಸಭೆಯ ಚುನಾವಣೆ. ಸೊ ಈ ಚುನಾವಣೆಯನ್ನು ಯಾರು ಕೂಡ ಲೈಟಾಗಿ ಇದೇ ಒಂದು ನಿಮಗೆ ಉದಾಹರಣೆ. ನಾನು ಕಾಂಕ್ರೀಟ್ ಮಾಡಿದ್ದೇನೆ, ಈ ಲೈಟ್ ಹಾಕಿದ್ದೇನೆ, ನಮಗೆ ಓಟು ಕೊಡ್ತಾರಂತ ಹೋದರೆ ಆ ಕಾಂಕ್ರೀಟಲ್ಲಿ ಕ್ರ್ಯಾಕ್ ಬಂದಿದೆ, ಇಲ್ಲಿ ಮಣ್ಣು ಹಾಕಲಿಲ್ಲ, ಇಲ್ಲಿ ಲೈಟ್ ಇದೇ ಕಥೆ ಇರುವಂಥ ಹೊರತು ನಿಮಗೆ ಬೇರೆ ಜಾಸ್ತಿ ಸಿಗಲಿಕ್ಕೆ ಇವತ್ತು ಹೋಗೋದಿಲ್ಲ. ಆದ ಕಾರಣ ಜನಸಾಮಾನ್ಯ ಜೊತೆ ಸಮರ್ಪಕವಾಗಿ ಬೆರೆತುಕೊಂಡು 24 ಗಂಟೆ ಕೂಡ ಅವರ ಜೊತೆ ಬೆರೆಯುವಂಥ ಕೆಲಸ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗಬೇಕು. ಇದನ್ನು ನಾವು ಇವತ್ತು ನಿಮ್ಮ ವಾರ್ಡ್ನಲ್ಲಿ ಎಲ್ಲರೂ ಕೂಡ ಮೈಗೂಡಿಸಿಕೊಂಡು ಬರುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ. ಬಹುಶಃ ರಿಸರ್ವೇಷನ್ ಯಾವ ರೀತಿ ಏನು ಬರ್ತದೆ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಅಲ್ಲೇ ಕಂಟಿನ್ಯೂ ಆಗ್ಬೋದು, ಕೆಲವರು ಚೇಂಜ್ ಆಗ್ಬೋದು, ಲೇಡೀಸ್ ಇದ್ದವ್ರು ಜೆಂಟ್ಸ್ ಆಗ್ಬೋದು, ಲೇಡೀಸ್ ಅದು ಬೇರೆ ಪ್ರಶ್ನೆ. ಆದರೆ ನೆಕ್ಸ್ಟಲ್ಲಿ ಯಾರು ನಿಂತರೂ ಕೂಡ ಕಾಂಗ್ರೆಸ್ಸೇ ಗೆಲ್ಲುವಂಥ ಪರಿಸ್ಥಿತಿ ಇದು ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಿಮ್ಮೆಲ್ಲ ಇವತ್ತು ನಗರಸಭೆಯ ಸದಸ್ಯ ಜವಾಬ್ದಾರಿ, ಗ್ರಾಮ ಪಂಚಾಯತ್ನ ಸದಸ್ಯರ ಜವಾಬ್ದಾರಿ ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ನ ತಾಲೂಕು ಪಂಚಾಯತ್ನ ಇವತ್ತು ಜವಾಬ್ದಾರಿ ಇರಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಸೊ ಕೆಲಸ ಮಾತ್ರ ಒಂದೇ ಇವತ್ತು ಮೈಗೂಡಿಸಿಕೊಳ್ಳಲಿಕ್ಕೆ ಹೋಗುವುದಿಲ್ಲ, ಬೇರೆ ಬೇರೆ ವಿಚಾರಗಳಿರ್ತದೆ. ಅದಕ್ಕಾಗಿ ನೀವು ಈಗಿಂದಲೇ ತಯಾರು ಮಾಡಿದ ವಿಚಾರ ಇವತ್ತು ಆಗಬೇಕು. ಈ ತಯಾರಾಗಬೇಕಾದ್ರೆ ನಿಮ್ಮ ವಾರ್ಡಿನಲ್ಲಿ ಇನ್ನು ಎಷ್ಟು ಓಟು ಬಿಟ್ಟು ಹೋಗಿದೆ ದಯವಿಟ್ಟು ಅದನ್ನು ಸೇರಿಸಿಕೊಳ್ಳಿಕ್ಕೆ ಮುಂದೆ ಬನ್ನಿ. ನೀವು ಊರು ಕಟ್ಟೋ ಜೊತೆಯಲ್ಲಿ ಪಕ್ಷ ಕಟ್ಟಲಿಕ್ಕೆ ಕೂಡ ತಮ್ಮ ಸಮಯವನ್ನು ಮೀಸಲಿಡುವಂಥ ಅವಕಾಶ ಇವತ್ತು ಮಾಡಿ. ಮತ್ತು ಕೆಲವರಿಗೆ ಇರ್ಬೋದು ಈ ವಾರ್ಡಲ್ಲಿ ಇವತ್ತು ಓಟು ಬೀಳಿಲ್ಲ, ಅದು ಖಾದರ್ಗೆ ಬೀಳಿಲ್ಲ, ನನಗೇನೆಲ್ಲ ಬೀಳ್ತದೆ ಅಂತೇಳಿ ಕೆಲವು ಆಲೋಚನೆ ಇರ್ತದೆ. ಅಂಥದ್ದು ಯಾವುದು ಇರುವುದಿಲ್ಲ. ಯಾಕಂತ ಹೇಳಿದರೆ ನಾನು ಹೇಳಿದೆ, ನಮ್ಮ ವಿವರ ನೋಡುವಾಗ ನಾನು ಹೇಳಿದೆ, ಇದೇ ರೀತಿ ಜನಾರ್ದನ ಪೂಜೆ ಎಲೆಕ್ಷನಲ್ಲಿ ಕೂಡ ಸೂರತ್ಕಲ್ಲಲ್ಲಿ 20,000 ಮೈನಸ್, ಮಂಗಳೂರಲ್ಲಿ 10,000ಕ್ಕಿಂತ ಜಾಸ್ತಿ ಮೈನಸ್, ಬಂಟ್ವಾಳದಲ್ಲಿ 10,000ಕ್ಕಿಂತ ಜಾಸ್ತಿ ಮೈನಸ್, ಬೆಳ್ತಂಗಡಿಯಲ್ಲಿ 15,000ಕ್ಕಿಂತ ಜಾಸ್ತಿ ಮೈನಸ್, ಪುತ್ತೂರಲ್ಲಿ 20ಕ್ಕಿಂತ ಜಾಸ್ತಿ ಮೈನಸ್, ಬೆಳ್ತಂಗಡಿಯಲ್ಲಿ 20ಕ್ಕಿಂತ ನಮ್ಮ ಸುಳ್ಯದಲ್ಲಿ 20 ಜಾಸ್ತಿ ಮೈನಸ್, ಮೂಡುಬಿದಿರೆ 10 ಜಾಸ್ತಿ ಮೈನಸ್ MP ಇಲೆಕ್ಷನ್ನಲ್ಲಿ. ಆವಾಗ ನಮ್ಮೆಲ್ಲ ಲೆಕ್ಕಾಚಾರನು ಅದು MP ಕ್ಯಾಂಡಿಡೇಟ್ಗೆ ಓಟು ಬೀಳಿಲ್ಲ, ನಾಳೆ ನಮಗೆ ಬೀಳ್ಬೋದಂತ ಎಲ್ಲ ತಲೆಯಲ್ಲಿ ಬಂದಿದ್ದು. ಅವತ್ತೇ ನಾವು ಕೂತ್ಕೊಂಡು ಆಲೋಚನೆ ಮಾಡ್ತಿದ್ರೆ ಯಾಕೆ ಇದು ಮೈನಸ್ ಆಗಿದೆ, ಏನು ಕಾರಣ, ಇದನ್ನು ಹೇಗೆ ಸರಿಪಡಿಸ್ಬೇಕಂತೇಳಿ ಅವತ್ತು ಜಾಗ್ರತೆ ವಹಿಸ್ಕೊಂಡು ಬಂದಿದ್ದರೆ ಇವತ್ತು ಈ ಪರಿಸ್ಥಿತಿ ನಮಗೆ ಬರಲಿಕ್ಕೆ ಇರ್ತಿರಲಿಲ್ಲ. ಆವಾಗ ನಮ್ಮ ತಲೆಯಲ್ಲಿ ಏನು ಅದು ಪೂಜೆ ಇರಲ್ಲ, ಅವರಿಗೆ ಬೀಳಿಲ್ಲ ಅಂತ ಲೆಕ್ಕ, ನಮಗೆ ನಾಳೆ ಬೀಳ್ತದೆ ಅಂತೇಳಿ. ಸೊ ಈ ಒಂದು ವಿಚಾರ ಎಲ್ಲಿಯೂ ಕೂಡ ಬೇಡ, ಯಾವ ವಾರ್ಡಿನಲ್ಲಿಯೂ ಕೂಡ. ಇವತ್ತಿನಿಂದಲೇ ಪ್ರತಿಯೊಂದು ವಾರ್ಡ್ನಲ್ಲಿ ಎಲ್ಲಿ ನೀವು ಇವತ್ತು ನಮಗೆ ಲೀಡ್ ಕೊಟ್ಟಿದ್ದೀರಾ ಅಲ್ಲಿ ಲೀಡ್ ಜಾಸ್ತಿ ಆಗಬೇಕು. ಎಲ್ಲಿ ನಮಗೆ ಲೀಡ್ ಕಡಿಮೆ ಬಂದಿದೆ ಅಲ್ಲಿ ಸಮರ್ಪಕ ಕೂತ್ಕೊಂಡು ಯಾಕೆ ಬರಲಿಲ್ಲ ಅಂತ ನೋಡಿಕೊಂಡು ಅದನ್ನು ಸರಿಪಡಿಸಿಕೊಳ್ಳಲಿಕ್ಕೆ ನಾವು ಇವತ್ತಿನಿಂದಲೇ ಇವತ್ತು ಚಾಲನೆ ಕೊಡಬೇಕು. ಯಾಕೆ ನಾವು ಇದನ್ನೆಲ್ಲ ಮಾಡ್ತೇವೆ ಅಂತ ಹೇಳಿದರೆ, ನಾನೀಗ ನಮ್ಮ ಈ ಕೂತ್ಕೊಂಡು ನಾನು ಮಂತ್ರಿಗಿರಿ ಆಗಲಿ ನಾನು ಇನ್ನೊಂದು ಗಿರಿ ಆಗಲಿ ನನ್ನ ತಲೆಯಲ್ಲಿ ಓಡಾಡ್ತಾ ಇರಲಿಲ್ಲ. ನನ್ನ ತಲೆಯಲ್ಲಿ ಓಡ್ತಾ ಇದ್ದದ್ದು ನೆಕ್ಸ್ಟ್ ನನ್ನ ಮೇಲೆ ಚುನಾವಣೆಯಲ್ಲಿ ಹೇಗೆ ಗೆದ್ದು ಬರಬೇಕಂತ ನನ್ನ ಟೆನ್ಷನ್ ನಾನಿದ್ದೇನೆ. ಈಗ ಆಲೋಚನೆ ಮಾಡಿದ ಪರಿಸ್ಥಿತಿ ನಾವು ಇವತ್ತಿದ್ದೇವೆ. ನಾವು ಈಗಲೇ ಅದಕ್ಕೆ ತಯಾರು ಮಾಡಿಕೊಂಡು ಹೋಗುವಂಥ ವ್ಯವಸ್ಥೆ ಅಲ್ಲಿಂದ ನಾವು ಇವತ್ತು ಮಾಡಿಕೊಂಡು ಬರೋಂಥ ವಿಚಾರ ಇವತ್ತು ಆಗಬೇಕು ನಾ ಹೇಳಲಿಕ್ಕೆ ಇಚ್ಛೆ. ಅದಕ್ಕಾಗಿ ನಿಮ್ಮ ಓಟನ್ನು ಸೇರಿಸುವಂಥ ಕೆಲಸ ಮಾಡಿ. ನಿಮ್ಮ ವಾರ್ಡ್ ಮಟ್ಟದ ಕಾರ್ಯಕರ್ತರ ಸಭೆಯನ್ನು ಆಗಾಗ ನೀವು ಕರೆಯಿರಿ.
ನಾವು ನಗರಸಭೆಯಲ್ಲಿ ಇವತ್ತೊಂದು ವಾರ್ಡ್ ಮಟ್ಟದ ಸಭೆಗೆ ಎಷ್ಟು ನಮಗೆ ಕಷ್ಟ ಆಗ್ತದೆ ನಾವು ಇವತ್ತು ಆಲೋಚನೆ ಮಾಡಬೇಕು. ಚುನಾವಣೆ ಆಗುವಾಗ ಎಲ್ಲರೂ ಕೂಡ ಬರ್ತಾರೆ, ಕಾರ್ಯಕರ್ತರಂದ್ರೆ ಹಾಗೆಲ್ಲ ಎಲ್ಲ ಸಂದರ್ಭಗಳು ಕೂಡ 10-20 ಕಾರ್ಯಕರ್ತರು ಸೇರುವಂಥ ವಾತಾವರಣ ಪ್ರತಿಯೊಂದು ವಾರ್ಡ್ನಲ್ಲಿ ಕೂಡ ಸೇರಿಸುವಂಥ ವಿಚಾರ ಇವತ್ತು ಆಗಬೇಕು. ಮತ್ತು ಒಂದು ಪಕ್ಷದ ಕರೆಕ್ಟ್ ಕಾರ್ಯಕರ್ತ ಅಂತ ಹೇಳಿದರೆ ಅಲ್ಲಿ ಕೆಲಸ ಆಗದಿದ್ದರೂ ಕೂಡ ಅವ್ರು ನಿಮ್ಮ ಪರವಾಗಿ ನಿಲ್ಲುವಂಥ ಕಾರ್ಯಕರ್ತ ಆ ಕಾರ್ಯಕ್ರಮ ತಯಾರು ಮಾಡಿ BJP ಏನು ಕೆಲಸ ಇದೆ, ಏನು ಮಾಡ್ತಾರೆ ಅವ್ರಿಗೆ ಒಂದೊಂದು ವಿಚಾರ ಬೇರೆ ಬೇರೆ. ಅವರು ಪೆಟ್ರೋಲ್ 100 ರೂಪಾಯಿ ಹೋದರೂ ಕೂಡ ಅದು ಆಗಲಿ ಅಂತ ಹೇಳ್ತಾರೆ, ತೊಂದರೆ ಇಲ್ಲ, 100 ಅಲ್ಲ 250 ರೂಪಾಯಿ ಆಗಲಿ ಅಂತ ಹೇಳುವಂಥ ನಮ್ಮಲ್ಲಿ ಯಾರಿದ್ದಾರೆ. ನಮ್ಮಲ್ಲಿ ವೀರಪ್ಪ ಮಹಿಳೆಯರು ಗ್ಯಾಸ್ ಸ್ವಲ್ಪಗೆ ಅಂಡೆ 3 ಕಡಿಮೆ ಮಾಡಿ ಅಂತೇಳಿ ನಾವು ಅವರಿಗೆ ಬೈಲಿಕ್ಕೆ. ಸೊ ಈ ರೀತಿಯ ರಾಜಕೀಯದ ಒಂದು ಬದಲಾವಣೆ ತರುವಂಥ ಕೆಲಸ ಇವತ್ತು ನಮ್ಮೆಲ್ಲರಿಂದ ಆಗುವಂಥ ಅವಕಾಶ ಇವತ್ತು ಆಗಬೇಕಂತ ನಾನು ಹೇಳಿಕೊಂಡು, ಬಹುಶಃ ತಾವೆಲ್ಲರೂ ಕೂಡ ಅತ್ಯಂತ ಶ್ರಮಪಟ್ಟಿದ್ದೀರಿ, ಅತ್ಯಂತ ದುಡಿದಿದ್ದೀರಿ. ಆ ಬಿಸಿಲಲ್ಲಿ ಬೆಳಗಿಂದ ಸಂಜೆ ತನಕ ಎಲ್ಲ ಕೂಡ ಶ್ರಮಪಟ್ಟು ಎಲ್ಲ ಕಲರ್ ಕೂಡ ಚೇಂಜ್ ಆಗುವಂಥ ಸಮ್ಮಿಶ್ರ ಸರ್ಕಾರ ಹೇಗೆ ಮಾಡೋದಂಥ ವಿಚಾರ ಇತ್ತು. ನೀವು ಕೇಳ್ಬೋದು 80 ಇದ್ದಂಥ ಕಾಂಗ್ರೆಸ್ ಹೇಗೆ ಅಧಿಕಾರ ತಗೊಳ್ಳಿಲ್ಲ ಅಂತೇಳಿ. ನಾವು ಅಧಿಕಾರ ನಡೆಸ್ತಾ ಬಂದಿದ್ದೆವು. ನಮ್ಮಲ್ಲಿದ್ದಂಥ 120 ಸೀಟನ್ನು ಜನಸಾಮಾನ್ಯ 80ಕ್ಕೆ ಬಂದು ನಿಲ್ಲಿಸಿದ್ದಾರೆ. ಅದರ ಅರ್ಥ ನೀವು ಅಧಿಕಾರ ನಡೆಸಬೇಡಿ ಅಂತ ಕೊಟ್ಟಂಥ ತೀರ್ಮಾನ ಇದು ಕಾಂಗ್ರೆಸ್ ಆರಿಕತೆ ತಗೊಂಡು ಜನ ನಮಗೆ ತಿರಸ್ಕಾರ ಮಾಡಿ 80ಕ್ಕೆ ಅದನ್ನು ನಿಲ್ಲಿಸಿದರೆ ನೀವು ಮಾಡಬೇಡಿ ಅಂತ ಕೊಟ್ಟಂಥ ತೀರ್ಮಾನ ಅದು ಕಾಂಗ್ರೆಸ್ನ ಹೈಕಮಾಂಡ್ ಪಡ್ಕೊಳ್ಳಿ. ನಾವು ಬೇರೆ ಪಕ್ಷ ಇದ್ದರೆ ನಮ್ಮ ಸೀಟ್ ತಗೊಂಡು ಹೋಗಿ ಮಾಡ್ಬೋದಿತ್ತು. 38 ವರ್ಷ ಅವ್ರ ಹತ್ರ 40 ಇತ್ತು, 38ಗೆ ಬಂದು ಜನತಾ ದಳದವರಿಗೆ ಅವರಿಗೆ ಇವತ್ತು ಕೊಡುವಂಥ ವಿಚಾರ. ಯಾಕೆ ಒಂದೇ ಐಡಿಯಾಲಜಿ ಮುಖಾಂತರ ಹೋಗುವಂಥ ವಿಚಾರಕ್ಕೆ ಸಂಬಂಧ. ಆದರೂ ಕೂಡ ಸ್ಪೀಕರ್ ಅವರು ಯಾರಿಗೆ ಜಾಸ್ತಿ ಸೀಟ್ ಇದೆ ಅವ್ರನ್ನ ಕರೆದ್ರು, ಕರಿಬಾರ್ದಂತ ಏನಿಲ್ಲ, ಅವ್ರಿಗೆ ಹಿಂದೆ ಕರಿಬೋದಿತ್ತು. ಆದರೆ ಗುಜರಾತ್, ನಮ್ಮ ಗೋವಾದಲ್ಲಿ, ಅರುಣಾಚಲ ಪ್ರದೇಶದಲ್ಲಿ, ಮಣಿಪುರದಲ್ಲಿ ಅವ್ರು ಯಾರಿಗೆ ಹೈಯೆಸ್ಟ್ ಸೀಟ್ ಇತ್ತು ಅವ್ರನ್ನ ಕರೀಲಿಲ್ಲ. ಕಾಂಗ್ರೆಸ್ಗೆ ಹೈಯೆಸ್ಟ್ ಇತ್ತು ಗೋವಾದಲ್ಲಿ 12 BJP, 16 ಕಾಂಗ್ರೆಸ್ ಇತ್ತು. ಕಾಂಗ್ರೆಸ್ಸನ್ನು ಕರೀಲಿಲ್ಲ. BJP ಮತ್ತು ಮಿತ್ರ ಪಕ್ಷ ಅಧಿಕಾರ ನಡೆಸಲಿಕ್ಕೆ ಕೊಟ್ಟರು. ಇಲ್ಲಿ ಮಾತ್ರ ಅದಕ್ಕಾಗಿ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ವಿಚಾರ ಇವತ್ತು ಆಗಿ ಬರುವಂಥ ಅವಕಾಶ ಆಗಿ ಇವತ್ತು ನಾವು ಯಶಸ್ವಿಯಾಗಿ ಇದು ಪ್ರಜಾಪ್ರಭುತ್ವದ ವಿಜಯ. ಮತ್ತು ಇದೆಲ್ಲ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಇದೆಲ್ಲ ಕೂಡ ಒಂದು ಭಾರತದ ಪ್ರಜಾ ಮತ್ತು ಸಂವಿಧಾನ ಸೌಂದರ್ಯ ಆಯ್ತು. ಈ ಒಂದು ಪರಿಸ್ಥಿತಿ ಆಗುವಾಗ ಅಲ್ಲಿ ಹೋಗಿ ಇದು ನಮ್ಮ ಗ್ರಾಮ ಪಂಚಾಯತ್ ಇಲೆಕ್ಷನ್ ಆಗೋ ಕೂಡ ಎಲ್ಲೆಲ್ಲಿ ಹೋಗಿ ನಿಲ್ಲುವಂಥ ಪರಿಸ್ಥಿತಿ ಇದೆ. ಸೊ ಇದೆಲ್ಲ ಇವತ್ತು ಸ್ವಾಭಾವಿಕವಾಗಿರುವಂಥ ಒಂದು ಬರುವಂಥ ಇವತ್ತು ಅವಕಾಶ ಇವತ್ತು ಆಗಿದೆ. ಅದರ ಮುಖಾಂತರ 5 ವರ್ಷ ನಾವು ಇವತ್ತು ಮುಂದೆ ನಡೆಸ್ಕೊಂಡು ಹೋಗುವಂಥ ವಿಚಾರ ಇವತ್ತು ಆಗುವಂಥದ್ದು. ಈಗ ನಿಮ್ಮ ತಲೆಯಲ್ಲಿ ಏನಿದೆ ಅಂತ, ನಿಮ್ಮ ಮಂತ್ರಿಗೆ ಏನಾಗಿದೆ ಅಂತ ನಿಮ್ಮೆಲ್ಲ ತಲೆಯಲ್ಲಿ ಇವತ್ತು ಇರುವಂಥ ಒಂದು ವಿಚಾರ. ಕಾಂಗ್ರೆಸ್ ಅಂಥದ್ದು ಲಾಟ್ರಿ ಬಂದಾಗ ಯಾರಿಗೇನು ಬರ್ತದೆ ಹೇಳಿ ಕೂಡ ಸಾಧ್ಯ ಇಲ್ಲ. ಮನೆಯಲ್ಲಿ ಮಲಗಿದ್ದವ್ರಿಗೆ ಫೋನ್ ಮಾಡಿ ಎಬ್ಬಿಸಿ MLA ಮಾಡಿದಂಥ ಇತಿಹಾಸ ಇವತ್ತು ಕಾಂಗ್ರೆಸ್ಗೆ ಇರುವಂಥದ್ದು. ಅಸೌಖ್ಯರಾಗಿ ನನಗೆ MP ಟಿಕೆಟ್ಗೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಟಿಕೆಟ್ ಬಿಟ್ಟು ಮನೆಯಲ್ಲಿ ಇದನ್ನು ಕರೆದುಕೊಂಡು ಪ್ರೈಮ್ ಮಿನಿಸ್ಟರ್ ಮಾಡಿ ಇಡೀ ದೇಶ ಸುತ್ತಿಸಿದಂಥ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ಸನ್ನು ಯೋಚಿಸುವಂಥದ್ದು. ಸೊ ಆದ ಕಾರಣ ಅದು ಕಾಂಗ್ರೆಸ್ಗೆ ಬಿಟ್ಟಂಥ ವಿಚಾರ. ನಾವು ಏನಿದ್ರು ಕೂಡ ಪಕ್ಷದ ಏನೆಲ್ಲ ಆದೇಶ ಬರ್ತದೆ ಅದನ್ನು ಸಮರ್ಪಕವಾಗಿ ಪಾಲನೆ ಮಾಡುವಂಥ ವಿಚಾರ ನಾವು ಇವತ್ತು ಹಮ್ಮಿಕೊಳ್ಳುವಂಥ ಅವಕಾಶ ಇವತ್ತು ಆಗಲಿ ಅಂತ ನಾನು ಇವತ್ತು ಹೇಳಿಕೊಂಡು, ತಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿ ಸೋದರತೆಯಿಂದ, ಮತ್ತು ನಾನು ಭಾಳಷ್ಟು ನೋಡಿದ್ದೇನೆ ನಿಮ್ಮ ಬೂತು ಮಟ್ಟದಲ್ಲಿ ಏನೊಂದು ಘರ್ಷಣೆ ನಿಮಗೆ ಬೇರೆ ಪಕ್ಷ ಭಾಳ ಜಾಸ್ತಿ ಇದೆ. ಆದಷ್ಟು ಅದನ್ನು ಕಡಿಮೆ ಮಾಡಿ, ಅವರು ಕಡಿಮೆ ಮಾಡಲಿಕ್ಕೆ ನೀವು ಅದನ್ನು ಕಡಿಮೆ ಮಾಡೋ ವಿಚಾರ ಇವತ್ತು ಆಗಬೇಕು. ಜಾಸ್ತಿ ಘರ್ಷಣೆ ಆಗಿ ಹೋಗುವಂಥ ವಿಚಾರ ಇವತ್ತು ಸೋಮೇಶ್ವರ ನಗರಸಭೆಯಾಗಿ ಬರ್ತದೆ. ಆದ ಕಾರಣ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ವಿಶೇಷವಾದ ಸಹಕಾರ ನಾನು ಇವತ್ತು ಕೇಳಿಕೊಂಡು, ಬಹುಶಃ ನಿಮ್ಮೆಲ್ಲರ ಸಹಕಾರ ನಾನು ಇವತ್ತು ಕೇಳಿಕೊಳ್ಳುತ್ತಾ, ಅಂಥದ್ದೇನಾದರೂ ಸಿಹಿ ಸುದ್ದಿ ಇದ್ದರೆ ನಿಮಗೆ ಆದಷ್ಟು ಬೇಗ ನನ್ನ ಮಾಹಿತಿಯನ್ನು ಕೊಡ್ತೇನೆ. ತಾವೆಲ್ಲರೂ ಕೂಡ ಬೆಂಗಳೂರಿಗೆ ಬರುವಂಥ ಕೆಲಸ ಇವತ್ತು ಮಾಡಿದ ಅವಕಾಶ ಆಗಲಿ.